ಉಂಟಾಗುವಂತಹ ಸಿಡಿಲು, ಅಬ್ಬರದ ಮಿಂಚು, ಪ್ರಕೃತಿಯೇ ಕೋಲಾಹಲಗೊಳ್ಳುತ್ತಿದೆ. ವಿಚಿತ್ರ ಬೊಬ್ಬೆ, ದಿಕ್ಕು ದಿಸೆ ಇಲ್ಲದೆ ನೆಗೆದುಕೊಂಡು ಬರುತ್ತಿರುವ ವಿಚಿತ್ರ ಕರಿಯ ರೂಪ. ಯಾರದು? ಹಾಗಿದ್ದರೆ ನನ್ನ ಈಗಿನ ಹಸಿವು ಬಾಯಾರಿಕೆಗೆ ದಾರಿ ಯಾವುದು? ನಿನ್ನ ಸೃಷ್ಟಿಯಾದುದು ಲಯಕರ್ತನಾದ ಈಶ್ವರನಿಂದ. ಆದರೆ ಸಾಧ್ಯವೇ ಇಲ್ಲ. ನನ್ನ ಹೊಟ್ಟೆಗೆ ಏನೂ ಆಗಿಲ್ಲ, ಏನು ಆಗಲು ಸಾಧ್ಯವೂ ಇಲ್ಲ. ಗುಳಿಗನ ಹೆಸರು ನಮ್ಮನ ದೃಷ್ಟಿ, ಗುಳಿಗನ ದೃಷ್ಟಿ ರೂಪದಿ ಕರ್ರಿಳಿದ ಮೋಕ್ಷ ಶಿವದೂತ ಗುಳಿಗ ಭಸ್ಮದಿ ಒಟ್ಟ ರಾಜ್ಯ ಕಟ್ಟಿಗೆ ಇಂಡೆಗೆ ಇಲ್ಲೊಂಡೆ ಶಿವದೂತೆ ಗುಡಿಗೆಗೆ ಶಿವರಾಜ್ಯ ಕೊಟ್ಟುಗೆ ರಾಜ್ಯ ಕಟ್ಟಿಗೆ ಇಂಡೆಗೆ ಇಲ್ಲೊಂಡೆ ಶಿವದೂತೆ ಗುಡಿಗೆಗೆ ಮುತ್ತೆಪ್ಪೆ ಕಿಲರಡು ಹುಟ್ಟು ಅಂಬಲ ಮಲ್ಲೆ ಅವತಾರ ಗುಡಿಗೆ ಎಷ್ಟೊಂದು ಅಂದ ಚಂದದ ಊರು, ಮಧುವಾಡಗಿದ್ದ ಹೆಣ್ಣಿಗೆ ವ್ಯಾಪಾರ ನಿಲ್ಲಿಸಿ ಇನ್ನು ಕೇಳಿ ಸೇರಲೇ ನನ್ನ ಮನಸ್ಸು ಚಂಚಲವಾಗುತ್ತಿದೆ. ನಿನ್ನ ಜೊತೆಯಲ್ಲೇ ಇರಬೇಕು ಎಂಬ ಬಯಕೆ ಆಗುತ್ತಿದೆ. ನಿನ್ನ ಈ ಸೌಂದರ್ಯ ನನ್ನನ್ನು ಮರಳು ಮಾಡುತ್ತಿದೆ. ಗುಳಿಗ, ಏನು ನೀನು ನನ್ನೊಡನೆ ಇಷ್ಟು ಬಿಂಕದಲ್ಲಿ ಮಾತನಾಡುತ್ತಿರುವೆ? ನನ್ನ ಅಂದಚಂದಕ್ಕೆ ಮರುಳಾದೆಯಾ? ನಾನು ಇಷ್ಟೇ ಸೌಂದರ್ಯವತಿ ಅಲ್ಲ. ಜೈ ಮಹಾದೇವಿ ದುಷ್ಟರೆ ಅರಿಪುನ ಶಕ್ತಿ ಸಾರಥೈತ ದೇಖಿ ಮಿಲಿತಾ ನಿತ್ರೆ ಮುಲುಕಿಮಾ ಹೊರತಪ್ಪು ಇರುವಲ್ಲಿ ನಂಬಿದ ಭಕ್ತರಿಗೆ ಕಾಯಿಲೆ ಕಸಾಲೆ ದುರಿತ ಸಂಕಟಗಳು ಸೋಂಕಲಾರವು ಎಂಬ ಹೆಗ್ಗಳಿಕೆಯನ್ನು ಜನರಾಡಿಕೊಂಡು ಧರ್ಮ ಕಾಯುವ ಸ್ವರೂಪ ಶಿವನವರೇ ಹುಳಿ ಹಿಡಿದು ಅವನು ಬೆಳಗಿದ ದೀಪ ಬ್ರಹ್ಮಣ ಕೃತಿ ಗುರುಗಳ ಕೃತಿ ದೈವ ಸ್ವರೂಪ ಶಿವದೂತ ಗುಳಿಗ ಮಾತು ಮೀರಿದರೆ ಬಿಡದ ಶಿವದೂತ ಗುಳಿಗ
ಮೋಕ್ಷವ ಪಡೆದು ಅವತರಿಸಿ ಹುಲಿಗೆ ಇಳಿದು ಸೃಷ್ಟಿಯ ಸಾರ ದಿವ್ಯವತಾರ ಬೈದರೆನಾರ ಶಿವದೂತ ಗುಳಿಗ ಶಿವದೂತ ಗುಳಿಗ ಆಯಾಗಿದರೆ ಕಡಲನ್ನೇ ಕುಳಿಯಾನು ವೀರ ಕುಳಿಗ ಹಾಲಿನ ಸಿಡಿದನು ಬರಿಗೈದೆ ತಲೆದಾನು ವೀರ ಕುಳಿಗ ಹಣ್ಣಾದರನು ಜುಡಗುವನ್ನೇ ಎಳೆದಾನು ಹಾಯಿ ಕುಳಿಗ ಹರಿಗಣ್ಣಲ್ಲೇ ಹುಳಿ ನೋಟದಲ್ಲೇ ಸುರುವವನು ರಾವು ಕುಳಿಗ ಶಿವದೇವರೇ ಭೂಮಿ ಇಳಿದು ಅವನು ಬೆಳಗಿದ ದೀಪ ಕಲಿಯುಗದಲ್ಲಿ ಮಹಾಮಹಿಮೆಯ ಬೆಳೆದವನೀಗ ಶ್ರೀಮಂತರಾಜು ಗುಳಿಗ ದೈವರಾಜ ಕೋಡಿಕಂಡಾಲ ಭಂಡಾರ ಕ್ಷೇತ್ರದಲ್ಲಿ ಕಾರ್ಮಿಕವನ್ನು ಮೆರೆದು ಕಪ್ಪು ರಾಜ್ಯದ ಜಲವಾದಿಗಳಿಗೆ ಧರ್ಮದ ಹಾದಿ ಕಾಣಿಸಿ ಈಗ ಯುವರಾಜ್ಯದ ಈ ತೊಟ್ಟಿಲು ಕಾಣ ಎಂಬ ಪುಣ್ಯ ಮಂಡಲಿ ಗ್ರಾಮ ದೈವವಾಗಿ ಮೆರೆಯುತ್ತಿರುವ ನಿನಗೆ ಅಡ್ಡ ಬಿದ್ದು ನಮಸ್ಕರಿಸುತ್ತಿದ್ದೇನೆ. ಹುಡುಗ, ನೀನು ಯಾರು, ನಿನ್ನ ಸಾಮರ್ಥ್ಯ ಏನು ಎಂಬುದನ್ನು ಮಾಯದಲ್ಲಿಯೇ ಅರಿತುಕೊಂಡು ಏನೋ ಬಲವಾದ ಕಾರಣವಿರಲೇಬೇಕಂತೆ. ಇಂದು ನಿನ್ನ ದಶೆ ಯಾತಕ್ಕೆ ಎಂದು ಹೇಳುವೆಯಾ? ದೈವರಾಜ, ಮಾಯದಿಂದ ನನ್ನ ಬಗ್ಗೆ ಅರಿತುಕೊಂಡವ ನೀನು. ನನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಮಾಡಿ. ಹಾಗಂತ ದೈವಕ್ಕೆ ಬೆಳ್ಳಿ ಬಂಗಾರದ ಆಸೆ ಇಲ್ಲ, ಬೆಳ್ಳಿ ಬಂಗಾರ ಮುಚ್ಚಬೇಕೆಂದಲೂ ಇಲ್ಲ. ಪೂಜಿಸುವ ಮನಸ್ಸು ಬಂಗಾರದಾಗಿರಬೇಕು, ತಿನಿಸು ಬಂಗಾರದ ಬೇಕಿಲ್ಲ. ತಪ್ಪು ನಡೆದರೆ ದೈವದೊಡನೆ ಕ್ಷಮೆ ಕೇಳಿ. ಕ್ಷಮೆ ಕೇಳಿದರೆ ನಮ್ಮ ದೈವ ತಿಳಿಸುವಂತದ್ದಲ್ಲ, ಕಾಪಾಡಿ ಉಳಿಸುವಂತದ್ದು ಅಂತ ತಿಳಿಯಿರಿ.